ತುಂಬ ಚೆನ್ನಾಗಿದೆ ಆ್ಯಂಡ್ ಮತ್ತೆ ಮತ್ತೆ ಬರಬೇಕು ಅಂತ ಅನಿಸುತ್ತೆ ಸರ್. ಖಂಡಿತವಾಗ್ಲೂ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟು ಹಾಕುವುದು ಮುಖ್ಯವಲ್ಲ. ಕಟ್ಟಡ, ಶಾಲೆ ಯಾರು ಬೇಕಾದರೂ ಕಟ್ಟಬಹುದು. ಆದರೆ ಅದಕ್ಕೆ ಜೀವ ತುಂಬುವವರು ವಿದ್ಯಾರ್ಥಿಗಳು. ಶಾಲೆಯನ್ನ ಉತ್ತುಂಗಕ್ಕೆ ಏರಿಸುವುದು ವಿದ್ಯಾರ್ಥಿಗಳ ಕೈಯಲ್ಲಿದೆ ಎಂದು ನಟ ಸುದೀಪ್ ಹೇಳಿದರು. ಕಟೀಲು ದೇಗುಲದ ಶಿಕ್ಷಣ ಸಂಸ್ಥೆಯ ಸಂಯೋಜನೆಯಲ್ಲಿ ಶನಿವಾರ ನಡೆದ ಭ್ರಮರ ಇಂಚರ ನುಡಿ ಹಬ್ಬದಲ್ಲಿ ಅವರು ಮಾತನಾಡಿದರು. ವಿದ್ಯಾರ್ಥಿ ಜೀವನದಲ್ಲಿ ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡಬೇಕು. ಜೀವನ ಮತ್ತೆ ಬರಲ್ಲ, ಸಮಯ ಅನ್ನೋದು ಮತ್ತೆ ಸಿಗಲ್ಲ. ಸಿಕ್ಕ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ ಎಂದರು. ಇಲ್ಲಿ ಕಾಲಿಡ್ತಿದ್ದ ಹಾಗೇನೆ ಫಸ್ಟ್ ಆಫ್ ಆಲ್ ಒಂದು ಬಹಳ ಪಾಸಿಟಿವ್ ಫೀಲಿಂಗ್ ಬಂದಿದೆ. ಏನಕ್ಕೆ ದಟ್ಸ್ ವಾಟ್ ಅವರು ಪ್ರಿಯ ಅವ್ರಿಗೂ ಫೀಲ್ ಆಗಿದ್ದು. ಒಂದು ಸಿಂಪಲ್ ದೇವಸ್ಥಾನ, ಆ ಸಿಂಪಲ್ ದೇವಸ್ಥಾನದಲ್ಲಿ ಇರುವಂಥ ಒಂದು ಸಿಂಪ್ಲಿಸಿಟಿನೇ ನಮಗೆ ಆಕರ್ಷಣೆ ಅಂತ ಹೇಳಿ ಬಂದೆ. ತುಂಬ ಚೆನ್ನಾಗಿದೆ ಆ್ಯಂಡ್ ಮತ್ತೆ ಮತ್ತೆ ಬರಬೇಕು ಅಂತ ಅನಿಸುತ್ತೆ ಸರ್. ಖಂಡಿತವಾಗ್ಲೂ ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಅವಕಾಶಕ್ಕೆ ಈ ಒಂದು ಸಂದರ್ಭಕ್ಕೆ ನನ್ನ ಕರೆದು ನಿಮ್ಮನ್ನೆಲ್ಲರೂ ಭೇಟಿ ಮಾಡಿಸೋದಕ್ಕೆ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಪ್ರೀತಿಯಲ್ಲಿ ಸ್ವಾಗತಿಸಿದ್ದಕ್ಕೆ, ಇಂಥ ದೊಡ್ಡ ಸಾಧಕರ ಮಧ್ಯದಲ್ಲಿ ಕೂರಿಸಿದ್ದಕ್ಕೆ, ಇಷ್ಟು ಪ್ರೀತಿಯಿಂದ ಸನ್ಮಾನ ಮಾಡಿದ್ದಕ್ಕೆ, ಇಷ್ಟು ಪ್ರೀತಿಯಿಂದ ನಕ್ಕು ನಲಿದು ನನಗೆ ಹಾರೈಸೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಇನ್ನು ತುಳುನಾಡು, ತುಳು ಭಾಷೆ ನಾಡಿನ ಬಗ್ಗೆ ವಿದ್ಯಾರ್ಥಿನಿ ಗಾಯತ್ರಿ ಕೇಳಿದ ಪ್ರಶ್ನೆಗೆ ಅವರು ಪ್ರತಿಕ್ರಿಯೆಯನ್ನ ನೀಡಿ, ತುಳುನಾಡು ನನ್ನ ತಾಯ್ನಾಡು ಅಂತ ನೀವೇ ಹೇಳಿದ್ದೀರಿ. ತಾಯಿ ಬಗ್ಗೆ ಅಭಿಪ್ರಾಯ ಹೇಳಬಾರದು, ಪ್ರೀತಿ ಇರಬೇಕು ಎಂದರು. ಇನ್ನು ವಿದ್ಯಾರ್ಥಿಗಳು ಕೇಳಿದ ಸವಿ ನೆನಪಿನ ಬಗ್ಗೆ, ವಿದ್ಯಾರ್ಥಿಗಳಿಗೆ ತಮ್ಮ ಸಂದೇಶವೇನು ಎಂಬ ಪ್ರಶ್ನೆಯ ಬಗ್ಗೆಯೂ ಕೂಡ ಅವರು ಉತ್ತರಿಸಿದರು. ಬೆಳೆಯಲಿ ಗಾತ್ರ ಕೊಡಬೇಡಿ, ಬೆಳೆದ್ರೆ ಈಗ ಬರ್ಬೇಕಾಗುತ್ತದೆ. ಹೇಳ್ತಾರೆ ಆರಾಮಾಗಿ ಬೆಳೀರಿ, ಅನುಭವಿಸ್ಕೊಂಡು ಬೆಳೀರಿ, ಪ್ರೀತಿಯಿಂದ ಬೆಳೀರಿ, ಮತ್ತೆ ಈ ಟೈಮ್ ಸಿಗೋದಿಲ್ಲ. ಚೆನ್ನಾಗಿ ಎಂಜಾಯ್ ಮಾಡಿ. ಸ್ಕೂಲ್ ಡೇಸ್ ಆಗಲಿ ಮತ್ತೆ ಈ ದಿನಗಳು ಮತ್ತೆ ಬರಲ್ಲ. ಇವತ್ತಾಗಿದ್ದು ಮತ್ತೆ ನಾಳೆ ಸಿಗಲ್ಲ. ಓಕೆ, ಎಲ್ಲರ ಥರ ಒಂದು ನೆನಪಿಟ್ಕೊಳ್ಳಿ, ಸಮಯ ಅನ್ನೋದು ಮತ್ತೆ ಸಿಗೋದಿಲ್ಲ. ಇದ್ದಾಗ ಜಸ್ಟ್ ಎಂಜಾಯ್. ಥ್ಯಾಂಕ್ ಯು ಸೊ ಮಚ್. ವಿದ್ಯಾರ್ಥಿಗಳು ರಚಿಸಿದ ಸುದೀಪ್ ಚಿತ್ರಗಳನ್ನ ಕಿಚ್ಚ ಸುದೀಪ್ಗೆ ಕೊಡುಗೆಯಾಗಿ ಕೊಟ್ಟು ಹಸ್ತಾಕ್ಷರ ಪಡೆದರು. ಜಿಲ್ಲಾಧಿಕಾರಿ ರವಿಕುಮಾರ್ ಎಂ.ಆರ್, ಪ್ರದ್ಯುಮ್ನ ರಾವ್ ಶಿಬ್ರೂರು, ವಾಸುದೇವ ಅಸ್ರನ್ನ ಮತ್ತಿತರರು ಉಪಸ್ಥಿತರಿದ್ದರು.